ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಅದೇ ರೀತಿ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್. ಸೊ ಸೆಕೆಗಾಲ ಶುರುವಾಯಿತು. ಸೆಕೆಗಾಲಕ್ಕೆ ಏನಾದರೂ ಕೂಲಾಗಿರುವಂಥದ್ದು ಏನಾದರೂ ಸಿಕ್ಕಿದ್ರಂತೂ ಆಹಾ ಅದೇ ಸಾಕು, ಅಷ್ಟೇ ಸ್ವರ್ಗ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದರೆ ಆಯಾ ಕಾಲಕ್ಕೆ, ಅಂದರೆ ಚಳಿಗಾಲದಲ್ಲಿ ಏನಾದರೂ ಬಿಸಿ ಬಿಸಿ ಬೇಕು, ಸೆಕೆಗಾಲದಲ್ಲಿ ತಂಪಾಗಿರುವಂಥದ್ದು ಏನಾದರೂ ಇದ್ದರೆ ಅದರ ಮಜನೇ ಬೇರೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಶಕೀಲಾ ಅವರು ನಮಗೆ ತಂಪಾಗಿರುವಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ, ಅಥವಾ ಯಾವ ರೀತಿಯಾದಂಥ ಅಡುಗೆ ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಿ? ಫಸ್ಟ್ ಟೈಮ್ ಬರ್ತಾ ಇದ್ದೇನೆ. ಓಕೆ, ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾನು ಯೋಗ ಟ್ರೈನರ್. ಓ, ನಿಮ್ಮನ್ನು ನೋಡುವಾಗಲೇ ಗೊತ್ತಾಗುತ್ತೆ. ಸೊ ನಮ್ಗೆ ಇವತ್ತು ಏನಾದರೂ ಒಂದು ಸ್ವಲ್ಪ ಯೋಗ ಟಿಪ್ಸ್ ಹೇಳ್ಕೊಡ್ತೀರಾ? ಏನಾದರೂ ಯೋಗ ಟಿಪ್ಸ್ ಇರುತ್ತಾ? ಯೋಗದಲ್ಲಿ ಅದೇ ಪ್ರಾಣಾಯಾಮ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ಆಸನಗಳು ಎಲ್ಲ ಹೇಳಿಕೊಡ್ತೇವೆ. ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಆಸನ ಎಲ್ಲ 1 ಗಂಟೆ. ಓಕೆ, ಇನ್ನೊಂದು ಕ್ವೆಶನ್ ಏನು ಅಂತ ಹೇಳಿದ್ರೆ, ಈ ಸೆಕೆಗಾಲಕ್ಕೆ ಏನಾದರೂ ಯೋಗದಲ್ಲಿ ಏನಾದರೂ ಅಂದರೆ ನಾವು ಕಾಮ್ ಆಗಿರೋದಕ್ಕೆ ಏನಾದರೂ ಇದೆಯಾ? ಚಂದ್ರವೇದನ ಪ್ರಾಣಾಯಾಮ. ಅಂದರೆ ಹೇಗೆ? ಚಂದ್ರವೇದನ ಪ್ರಾಣಾಯಾಮ, ಇನ್ಹೇಲ್ ಫ್ರಮ್ ಲೆಫ್ಟ್, ಎಕ್ಸೇಲ್ ಫ್ರಮ್ ರೈಟ್. ಇದನ್ನು 11 ಟೈಮ್ಸ್ 21 ಟೈಮ್ಸ್ ಮಾಡಬೇಕು, ಎರಡು ಹೊತ್ತು, ಬೆಳಿಗ್ಗೆ ಮತ್ತು ಸಂಜೆ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲೇ ಮಾಡಬೇಕಾ? ಯಾವಾಗ ಸಹ ಮಾಡ್ಬೋದು, ಪರವಾಗಿಲ್ಲ. ಇದು ಯಾವಾಗ ಪ್ರಾಣಾಯಾಮ ಯಾವಾಗ ಸಹ ಮಾಡ್ಬೋದು. ಅದೇನು ಬೆಳಿಗ್ಗೆ ಮಾಡ್ಬೇಕು ಸಂಜೆ ಮಾಡ್ಬೇಕು ಅಂತ ಇಲ್ಲ, ಯಾವಾಗ ಸಹ ಮಾಡ್ಬೋದು. ಅಂದ್ರೆ ಈಗ ಇಟ್ಕೊಂಡು ಈ ತರ ಮಾಡ್ತಾರಲ್ಲ, ರೈಟ್. ಚಂದ್ರವೇದನ ಪ್ರಾಣಾಯಾಮ ಇದು ಕೂಲ್ ಆಗ್ತದೆ, ಬಾಡಿ ಕೂಲ್ ಆಗ್ತದೆ. ಸೂಪರ್. ಸೊ ಹಾಗಾದ್ರೆ ಇದು ದೇಹಕ್ಕೆ ತಂಪಾಗುವಂಥದ್ದು. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ತಿನ್ನುವ ಆಹಾರದಲ್ಲೂ ಕೂಡ ತಂಪಾಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನೀವು ಹೇಳ್ಕೊಡುವಂಥ ಈ ಇವತ್ತಿನ ರೆಸಿಪಿ ಹಾಗೆ ಇರುತ್ತಾ? ಅದು ಗೊತ್ತಿಲ್ಲ. ಅದು ನಾನು ಇವತ್ತು ಇದು ರವೆ ಪಾಯಸ, ಬೆಲ್ಲ ಹಾಕಿ ರವೆ ಪಾಯಸ ಮಾಡ್ತಾ ಇದ್ದೇನೆ. ಮತ್ತೊಂದು ಆಲು ಇದು ಚೋಲೆ ಮಸಾಲ. ಇದು ಪಕ್ಕ ಏನಾದ್ರೂ ಮನೆಗೆ ಗೆಸ್ಟ್ ಬರುವಾಗ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲ ರಜೆ ಇರುತ್ತೆ, ಮಕ್ಕಳಿಗೆ ಎಲ್ಲ ಗೆಸ್ಟ್ ಜಾಸ್ತಿ ಇರ್ತಾರೆ. ಸೊ ಆವಾಗೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸರಿ, ಹಾಗಾದ್ರೆ ಸೊ ದೇಹವನ್ನ ತಂಪಾಗಿಸುವಂತ ಒಂದು ಯೋಗ ಹೇಳ್ಕೊಟ್ರಲ್ಲ, ಸೊ ಇನ್ನು ಬಾಯಿ ಸಿಹಿ ಮತ್ತೆ ಖಾರ ಎರಡು ಕೂಡ ಮಾಡ್ಕೊಳ್ಳೋಣ ಬನ್ನಿ. ಸರಿ ಮೇಡಮ್, ಸೊ ಒಂದಂತೂ ಪಾಯಸ ಹೇಳಿದ್ರಿ, ಇನ್ನೊಂದು ಚೋಲೆ ಮಸಾಲ. ಸೊ ಫಸ್ಟ್ ಯಾವುದು? ಪಾಯಸ ಮಾಡ್ತೀವಿ, ರವಾ ಪಾಯಸ. ಓಕೆ, ಆ್ಯಕ್ಚುಲಿ ಸ್ವೀಟ್ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಚೆನ್ನಾಗಿ. ಎಸ್, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಬಣಲೆ, ಒಂದು ಕಡಾಯಿ. ಇದಕ್ಕೆ ತುಪ್ಪ, ಸಾಕು. ಫಸ್ಟಿಗೆ ಗೋಡಂಬಿ. ಓಕೆ, ಸೊ ನೀವು ಸಾಧಾರಣ ಎಷ್ಟು ವರ್ಷದಿಂದ ಯೋಗ ಹೇಳ್ಕೊಡ್ತಾ ಇದ್ದೀರಿ? ನಾನು ಒಂದು 5 ವರ್ಷದಿಂದ ಅಷ್ಟೇ. 5 ವರ್ಷದಿಂದ. ಓಕೆ,
ಅಂದ್ರೆ ಮೊದಲು ನೀವು ನಿಮಗೋಸ್ಕರ ಮಾತ್ರ ಮಾಡ್ತಾ ಇದ್ರಿ? ಹೌದು. ಅಲ್ಲ, ನಾನು ಫಸ್ಟ್ ಟೀಚಿಂಗ್ ಮಾಡ್ತಿದ್ದೆ ಸ್ಕೂಲಲ್ಲಿ. ಸ್ಕೂಲಿದು ಜಾಬ್ ಬಿಟ್ಟೆ. ನನ್ನ ಮಗನಿಗೆ ಮದುವೆ ಆಯಿತು 6 ವರ್ಷ ಹಿಂದೆ. ಅವನಿಗೆ ಮದುವೆ ಆದಮೇಲೆ ನಾನು ಜಾಬ್ ಬಿಟ್ಟೆ. ಜಾಬ್ ಬಿಟ್ಟ ಮೇಲೆ ಯೋಗ ಕ್ಲಾಸಿಗೆ ಸೇರಿದೆ. ಯೋಗ ಕ್ಲಾಸ್ ಸೇರಿದ ಮೇಲೆ PG ಡಿಪ್ಲೊಮಾ ಮತ್ತು MSc ಯೋಗದಲ್ಲಿ MSc ಅದರಲ್ಲೂ ಕೂಡ 2 ಕೋರ್ಸ್ ಮಾಡಿದೆ. ಹೌದೌದು. ಹಾಗೆ ಅಂದ್ರೆ ಅದು ಇಂಥ ಒಂದು ಯಾವ್ದಾದ್ರು ಯೂನಿವರ್ಸಿಟಿಯಲ್ಲೇ ಮಾಡ್ಬೇಕಾ? ಯೂನಿವರ್ಸಿಟಿಯಲ್ಲಿ ಮಾಡಬೇಕು. ನಾನು ಅನ್ನಮಲ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಅಂದ್ರೆ ಇಲ್ಲ ಮ್ಯಾಂಗ್ಳೂರಲ್ಲೇ? ಬ್ಯಾಂಗ್ಳೂರಲ್ಲಿ ಇದ್ದುಕೊಂಡು ಅನ್ನಮಲ ಯೂನಿವರ್ಸಿಟಿ ಚೆನ್ನೈ. ಚೆನ್ನೈ. ಸೊ ಕರೆಸ್ಪಾಂಡೆನ್ಸ್ ಮಾಡಿದ ಹಾಗೆ? ಕರೆಸ್ಪಾಂಡೆನ್ಸ್ ಅಲ್ಲಿ ಮತ್ತೆ ನಮಗೆ ಟ್ರೈನಿಂಗಿಗೆ ಬರ್ತಾ ಇದ್ರಲ್ಲಿ ವೃದ್ಧಾಶ್ರಮ ಉಂಟು ನಮ್ಮ ಮನೆ ಹತ್ತಿರ, ನಮ್ಮ ಬಿಲ್ಡಿಂಗ್ ಹತ್ತಿರ. ಅಂದ್ರೆ ಇದು ನೀವು ಬೇಸಿಕ್ ಇಂದ ಕಲಿತಾಗ ಒಂದೊಂದು ಎಕ್ಸಾಮ್ ಮಾಡ್ಕೊಂಡು ಹೋಗ್ಬೇಕಾ ಹೇಗೆ? ಅದನ್ನು ಮಾಡಿ ಒಟ್ಟೊಟ್ಟಿಗೆ ಆಗಲಿ. ಎಸ್. ಸೊ ಏನಾದರೂ ಅಂದರೆ ಒಂದಾದ್ಮೇಲೆ ಒಂದು ಹಂತದಲ್ಲಿ ಎಕ್ಸಾಮ್ ಮಾಡ್ತಾ ಹೋಗ್ಬೇಕಾ ಹೇಗೆ? ಈಗ ರವೆ ಹಾಕ್ತಿದ್ದೀರಿ. ಓಕೆ. ಹೆಚ್ಚಿಗೆ ಬೇಕು ಅಂತ ಇಲ್ಲಲ್ಲ, ಸ್ವಲ್ಪ ಸಾಕು? ಸ್ವಲ್ಪ ಸಾಕು. ಇದು ತುಂಬಾ ಪಾಯಸ ಅಲ್ಲ, ಇಲ್ಲಾಂದ್ರೆ ಅಲ್ಲ ಜಾಸ್ತಿ ಆಗ್ತದೆ ಇದಾಗುವಾಗ ಅಂತ. ಆಮೇಲೆ ಇದಿದ್ರೆ ಆಗುವಾಗ. ಓಕೆ. ಹಾಂ, ಹೇಳಿ ಮೇಡಮ್. ಸೊ ಒಂಥರ ಏನೋ ನನಗೆ ಇದರಲ್ಲಿ ಯೋಗದಲ್ಲಿ MSc ಮಾಡ್ತಾರೆ ಅಂದರೆ ನನಗೆ ಗೊತ್ತಿರಲಿಲ್ಲ. PhD ಸಹ ಮಾಡ್ತಾರೆ. PhD ಯೋಗದಲ್ಲಿ. ಅಂದರೆ ನೀವು MSc ಮಾಡಿದ್ರಿ, ಹೌದು. ಸ್ಟಾರ್ಟಿಂಗ್ ಇಂದ ಹೇಗೆ ಒಂದೊಂದು ಫಸ್ಟಿಗೆ PG ಡಿಪ್ಲೊಮಾ ಅಂತ ಮಾಡೋದು ಫಸ್ಟಿಗೆ. ಅದು ಸ್ವಲ್ಪ ಸಣ್ಣ ಕೋರ್ಸ್ ಅದು. ಆಮೇಲೆ MSc ತುಂಬಾ ಸ್ವಲ್ಪ ದೊಡ್ಡ ಕೋರ್ಸು. ಅದು ತುಂಬಾ ಉಂಟು ಅದರಲ್ಲಿ. ಈಗ ಈ ಒಂದು ಕೋರ್ಸ್ ಎಷ್ಟು ಟೈಮ್ ಇರುತ್ತೆ ಅಂದ್ರೆ 1 year 2 year? 1 year ಬೇಕು. 1 year ಒಂದು ಕೋರ್ಸ್ ಆದ್ಮೇಲೆ 1 year ಬೇಕು. ಅಂದ್ರೆ PG ಕೋರ್ಸ್ 1 year ಆದ್ರೆ MSc ಇದು ಮತ್ತೊಂದು ವರ್ಷ. ಹೌದು. ಈ ವರ್ಷ ನಾವು ಏಪ್ರಿಲ್ ಅಲ್ಲಿ PG ಡಿಪ್ಲೊಮಾ ಮಾಡಿದ್ರೆ ನೆಕ್ಸ್ಟ್ ಇಯರ್ ಆಯ್ತು ಇನ್ನು ನಾವು MSc ಮಾಡೋದು. ಅಂದ್ರೆ ಯಾವುದೇ ಕೋರ್ಸ್ಗೆ ಒಂದೊಂದು ವರ್ಷ ಬೇಕು. ಅದನ್ನ ನಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಬೇಕಲ್ಲ. ತುಂಬಾ ಉಂಟು. ಒಂದು ಸಬ್ಜೆಕ್ಟ್ ಅಲ್ಲ, ತುಂಬಾ ಸಬ್ಜೆಕ್ಟ್ಗಳಿದ್ದಾರೆ ಅದರಲ್ಲಿ. ಅಂದ್ರೆ ಯಾವ್ದೆಲ್ಲ ರೀತಿ ಟೈಪ್? ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಹ ಉಂಟು MSc ಅಲ್ಲಿ. ಹೌದು. ಯೋಗಕ್ಕೂ ಸ್ಟಾಟ್ಸ್ಗೂ ಏನು ಇಲ್ಲ, ಲಿಂಕ್ ಇಲ್ಲ. ಆದ್ರೆ ಅದರಲ್ಲಿ ಕೊಟ್ಟಿದ್ದಾರೆ ಮಾತ್ರ ಒಂದು ಸಬ್ಜೆಕ್ಟ್. ಓಹೋ. ಸೊ ಸ್ಟಾಟ್ಸ್ ನಂದು ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು, ನಂಗೆ ತುಂಬಾ ಇಷ್ಟ. ಹೌದಾ? ನಾವು ನಿಮ್ಮ ಹತ್ರ ಟ್ಯೂಷನ್ ತಗೊಂಡಿದ್ದೀವಿ. ಟ್ಯೂಷನ್ಗೆ ಈಗ ಬರ್ತಾ ಹೋಗಿದೆ, ಬಟ್ ನನಗಂತೂ ಸ್ಟಾಟ್ಸ್ ತುಂಬಾ ಇಷ್ಟ ಇತ್ತು. ಹೌದು, ನಮ್ಗೆ ಸಹ ಭಾರಿ ಇಂಟ್ರೆಸ್ಟ್ ಆಯ್ತು. ಮತ್ತೆ ಕಲ್ತೇವಲ್ಲ, ತುಂಬಾ ಇಂಟ್ರೆಸ್ಟ್. ನಾನು BSc ಮಾಡಿದ್ದೆ ಕೆಮಿಸ್ಟ್ರಿಯಲ್ಲಿ. ಆದ್ರೆ ಸ್ಟಾಟ್ ಇರ್ಲಿಲ್ಲ ಅದರಲ್ಲಿ. ಓಕೆ. ಅದು ಸ್ವಲ್ಪ ಕಷ್ಟ ಆಯ್ತು. ಸ್ವಲ್ಪ ಈಸಿ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಹೌದಾ? ಅದೇ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಹೌದು, ನಾವು ಯಾವುದು ಇಷ್ಟಪಡ್ತೀವ ಅದು ತುಂಬಾ ಯಾವಾಗಲೂ ಅದು ಈಸಿ ಅನ್ಸುತ್ತಲ್ಲ. ಹೌದೌದು. ಸೊ ನೀವು ಟೀಚರ್ ಏನು ಇದು ಟೀಚ್ ಮಾಡ್ತಾ ಇದ್ರಿ? ನಾನು ಸೈನ್ಸ್ ಟೀಚರ್. ಕಾಟಿಪಾಡದಲ್ಲಿ ನೂರ್ಲುದ ಶಾಲೆಯಲ್ಲಿ. ಸೊ ಇದಷ್ಟು ಗಮ ಬರೋವರೆಗೂ ಹುರಿಬೇಕಾ? ಹೌದು ಹೌದು. ನಾವು ಮೊದಲು ಬಾಂಬೆಯಲ್ಲಿದ್ದೆವು, ಆಮೇಲೆ ಡೆಲ್ಲಿಗೆ ಹೋದೆವು. ಡೆಲ್ಲಿ ಟ್ರಾನ್ಸ್ಫರ್ ಆಯಿತು ಹಸ್ಬೆಂಡಿಗೆ. ನನ್ನ ಹಸ್ಬೆಂಡ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಲ್ಲಿ ಮ್ಯಾನೇಜರ್ ಆಗಿದ್ದು. ಓಕೆ. ಆಮೇಲೆ ಪುನಃ ಬಾಂಬೆಗೆ ಬಂದೆವು. ಪುನಃ ಆಮೇಲೆ ಕೊಯಮತ್ತೂರಿಗೆ ಆಯಿತು. ಆಮೇಲೆ ಸುರತ್, ಹಾಗೆ ಅಣ್ಣಮಲೈ ಸುರತ್ಕಲ್ ಆಯಿತು. ಆಮೇಲೆ ಈಗ ಇಲ್ಲಿ ಮಂಗಳೂರಲ್ಲಿ 10 ವರ್ಷದಿಂದ. ಈಗ ನೀವು ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಅಡುಗೆ ಮಾಡೋದು ಇದೆಯಾ ಅಥವಾ? ಇಲ್ಲ, ನನ್ನ ಮಗ ಸೊಸೆ ಬ್ಯಾಂಗ್ಳೂರಲ್ಲಿ. ಓಕೆ. ಅವ್ರು ಬ್ಯಾಂಗ್ಳೂರ್ ಇದ್ದಾರೆ. ಮಗ ಕರ್ನಾಟಕ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಸೊಸೆ IT ಕಂಪನಿಯಲ್ಲಿ. ಸ್ವಲ್ಪ ಬಾಯ್ಲ್ ಆಗಲಿ ಎಲ್ಲ ಆಗ್ತದೆ. ಸೊ ಇದು ಒಳ್ಳೆ ಕುದಿ ಬರಬೇಕು. ಮತ್ತು ಬೆಲ್ಲ ಹಾಕಬೇಕು, ಮತ್ತು ಏಲಕ್ಕಿ ಹಾಕಬೇಕು. ಈಗ ಬೆಲ್ಲ
ಯೂಶ್ವಲಿ ಈಗ ಎಲ್ಲ ಯೋಗ ಕಲಿಬೇಕಾದ್ರೆ ಯಾವುದಾದ್ರೂ ಒಂದು ಕ್ಲಾಸಸ್ಗೆ ಹೋಗಿ ಹಾಗೆ ಕಲಿತಾರೆ. ನಿಮ್ಗೆ ಯಾಕೆ ಆ ಇಂಟ್ರೆಸ್ಟ್ ಬಂತು? ಅಂದರೆ ಎಲ್ಲ ಅಂದರೆ ಜಾಬ್ ಬಿಟ್ರಿ, ಮಗನಿಗೆ ಮದುವೆ ಆಯಿತು, ಎಲ್ಲ ಆಯಿತು, ಆಮೇಲೆ ಸಹ ಹೌದು. ಯಾಕೆ ಆ ಇಂಟ್ರೆಸ್ಟ್? ಅಂದರೆ ಮನೇಲಿ ಕುತ್ಕೊಂಡು ಎಂತ ಮಾಡೋದು ಅಂತೇಳಿ ಯೋಗ ಕ್ಲಾಸ್ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ಅಲ್ಲಿ ಯೋಗ ಟೀಚರ್ ಹೇಳಿದರು PG ಡಿಪ್ಲೊಮಾ ಮಾಡುವವರು ಇದ್ದರೆ ಮಾಡಿ ಅಂತ. ನನಗೆ ಇಂಟ್ರೆಸ್ಟ್ ಆಯಿತು ಮಾಡುವ ಅಂತ. ನಾನು ಟೀಚರಲ್ಲ ಹೇಗೆ ಸಹ ಟೀಚರ್ ಆಗ್ಬೋದಲ್ಲ. ಟೀಚರ್ಸ್ಗೆ ಕೂತ್ಕೊಂಡು ಕಲಿಯೋದು ಸುಲಭ ಅಲ್ಲ? ಹೌದು, ಅದಕ್ಕೆ ಮಾಡುವ ಅಂತ ಆಯಿತು. ಮಾಡಿದೆ. ಆಮೇಲೆ MSc ಮಾಡುವ ಅಂತ ಆಯಿತು. MSc ಮಾಡಿದೆ. ಅದ್ರ ಮೇಲೆ ಇನ್ನೇನಾದ್ರೂ ಇದೇನು PhD ಅಂತ ಡೈರೆಕ್ಟ್ PhD ಮಾಡೋದಾದ್ರೆ ಆದರೆ ಅದಕ್ಕೆ ತುಂಬಾ ನಾನು ಈಗ ಯೋಗ ಟೀಚರ್ ಆಗಿದ್ರಿಂದ ಅದಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ಓಕೆ, ಅದು ಸ್ವಲ್ಪ ಕುದಿಯಲಿ. ಈಗ ಏಲಕ್ಕಿ ಹಾಕ್ತೇನೆ. ಸೊ ನೀವು ಯೋಗ ಈಗ ಅದರಲ್ಲಿ MSc ಎಲ್ಲ ಮಾಡಿದಾಗ ಅದರಲ್ಲಿ ಫುಡ್ ಅಂತ ಏನಾದರೂ ಸಬ್ಜೆಕ್ಟ್ಸ್ ಬರುತ್ತಾ? ಇಂತಿಂತ ಈ ರೀತಿಯಾಗಿರ್ಬೇಕು ಡಯಟ್ ಅಂತ ಎಲ್ಲ? ಹೌದು, ಅದೆಲ್ಲ ಡಯಟ್ ಎಲ್ಲ ಬರ್ತದೆ ಅದರಲ್ಲಿ ಸಹ, ಯೋಗದಲ್ಲಿ ಸಹ. ಸೊ ನೀವು ಕ್ಲಾಸಸ್ ಎಲ್ಲ ಇದನ್ನ ರೆಕಮೆಂಡ್ ಮಾಡ್ತೀರಾ? ಬ್ಯಾಲೆನ್ಸ್ಡ್ ಫುಡ್. ಹೌದು, ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು. ಬ್ಯಾಲೆನ್ಸ್ ಫುಡ್ ಅಂದರೆ ಹೇಗೆ? ಅದರಲ್ಲಿ ಎಲ್ಲ ಇರಬೇಕು. ನಾವು ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್ ಹೆಚ್ಚು ಇನ್ಕ್ಲೂಡ್ ಮಾಡಬೇಕು ಫುಡ್ಡಲ್ಲಿ. ಸೊ ಈ ಸಮ್ಮರ್ಗೆ ನಮ್ಮ ವೀಕ್ಷಕರಿಗೆ ಏನು ಸಜೆಸ್ಟ್ ಮಾಡ್ತೀರಿ? ಹೇಗೆ ಡೈಲಿ ರೂಟೀನ್ ಫುಡ್ ಇಂಟೇಕ್ ಹೇಗಿರಬೇಕು? ಬೆಳಗ್ಗೆಗೆ ಬೆಳಿಗ್ಗೆ ಸಾಧಾರಣ 7ರಿಂದ 8 ಒಳಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಮತ್ತು ಮಧ್ಯಾಹ್ನ 12ರಿಂದ 1 o'clockಗಿಂತ ಮೊದಲು ಲಂಚ್ ಮಾಡಬೇಕು. ಮತ್ತು ರಾತ್ರಿ 7 to 8 ಒಳಗೆ 8 ಒಳಗೆ ಡಿನ್ನರ್ ಮಾಡಬೇಕು. ಏನೆಲ್ಲ ಇರಬೇಕು? ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್, ರೈಸ್ ಸ್ವಲ್ಪ, ಚಪಾತಿ ತಿನ್ನುವ ಚಪಾತಿ ಸ್ವಲ್ಪ. ಸೊ ಹೆಚ್ಚಾಗಿ ಗ್ರೀನ್ ವೆಜಿಟೇಬಲ್ಸ್ ಇಲ್ಲ ಮತ್ತೆ ಫ್ರೂಟ್ಸ್ ಜಾಸ್ತಿ, ಎಸ್ಪೆಷಲಿ ಈ ಸಮ್ಮರ್ಗಲ್ಲಿ ಫ್ರೂಟ್ಸ್ ಜಾಸ್ತಿ ತಗೊಳ್ಳೋದು. ಲಿಕ್ವಿಡ್ ಇಂಟೇಕ್ ಜಾಸ್ತಿ ಇರಬೇಕು. ಓಕೆ, ಸೊ ದಪ್ಪಕ್ಕೆ ಬಂದಿದೆ. ಸೊ ಇದು ಓಕೆ, ಡನ್. ಆಫ್ ಮಾಡೋದಾ? ಆಫ್ ಮಾಡಿ. ತಗೊಳ್ಳಿ. ಮಾತಾಡ್ತಾ ಯೋಗ ಬಗ್ಗೆನೂ ತಿಳ್ಕೊಂಡಾಗೂ ಆಯಿತು, ಈ ಕಡೆ ಸೊ ರವೆ ಪಾಯಸನೂ ರೆಡಿ ಆಯಿತು. ರವಾ ಪಾಯಸ ಬೆಲ್ಲ ಹಾಕಿ ರೆಡಿ. ಥ್ಯಾಂಕ್ ಯು. ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಸುಲಭದಲ್ಲಿ ಮಾಡ್ಬೋದು. ಸಮ್ಮರ್ ಸೀಸನಲ್ಲಿ ಕಿಚನಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಟ್ಪಟ್ಟಾಗಿ ಮಾಡಬೇಕು. ಗೆಸ್ಟ್ ಎಲ್ಲ ಬಂದಾಗ ಬೇಗ ಡಿಫ್ರೆಂಟ್ ವೆರೈಟಿ ರೆಸಿಪೀಸ್ ಕೂಡ ತಯಾರಾಗಬೇಕು ಆ್ಯಂಡ್ ಕೆಲಸ ಕೂಡ ಸುಲಭ ಆಗಬೇಕು. ಸೊ ಹೇಗೆ ತಯಾರಿಸೋದು ಈ ರವೆ ಪಾಯಸ ಮತ್ತೊಮ್ಮೆ ನೋಡಿ. ರವೆ ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದು 3ರಿಂದ 4 ಚಮಚದಷ್ಟು ಚಿರೋಟಿ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ನಂತರ ಏಲಕ್ಕಿ ಸೇರಿಸಿ 1-2 ನಿಮಿಷ ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರವೆ ಪಾಯಸ ತಯಾರು. ಬಿಸಿ ರವೆ ಪಾಯಸ ತಯಾರು. ಸೊ ಆಗಲೇ ಹೇಳಿದಾಗೆ ಕಿಚನ್ನಲ್ಲಿ ತುಂಬ ಹೊತ್ತು ನಿಲ್ಲೋ ಆಗಿಲ್ಲ. ಬೇಗ ಅಡುಗೆ ಮಾಡಿ ಸೊ ಕಿಚನಿಂದ ಹೊರಗಡೆ ಓಡಬೇಕು. ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನಾವು ಮತ್ತು ನೀವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್. ಸೊ ಬಿಸಿಯಾದಂಥ ರವೆ ಪಾಯಸ ತಯಾರು. ಸೊ ಈಗ ಬಿಸಿಯಾದಂಥ ಚೋಲೆ ಮಸಾಲೆ
ತಯಾರಾಗುತ್ತೆ. ಸೊ ಇದಕ್ಕಂತೂ ಪೂರಿ ರೋಟಿ ಎಲ್ಲ ಇದರಂತೂ ಸೂಪರ್. ಸೊ ಬನ್ನಿ ಕೇಳೋಣ ಹೇಗೆ ಇವ್ರು ತಯಾರಿಸ್ತಾರೆ. ಎಸ್ ಮೇಡಮ್, ಚೋಲೆ ಮಸಾಲೆ ಸೊ ಮೈ ಫೇವ್ರೆಟ್. ಸೊ ಚೆನ್ನ ಬತೂರ ಹೇಳ್ತೀವಲ್ಲ ಆ ಥರ ಎಲ್ಲ ಇದ್ರಂತೂ ತುಂಬ ಇಷ್ಟ. ಎಲ್ಲಾದರೂ ಹೋದರೆ ಅದೇ ಹೆಚ್ಚಾಗಿ ಆರ್ಡ್ರ್ ಮಾಡೋದು. ಸೊ ಹಾಗಾಗಿ ಇಲ್ಲಿ ಬತೂರ ಇದೆಯಾ ಅಥವಾ ಬರೀ ಚೆನ್ನ ಮಾತ್ರ? ಸೊ ಅದರ ಸಬ್ಸ್ಟಿಟ್ಯೂಟ್ ಆಗಿದೆ. ಡನ್. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮಧ್ಯಾಹ್ನದ ಹೊಟ್ಟೆ ಚೂರು ಚೂರು ಅನ್ನೋದಕ್ಕೆ ಶುರು ಆಯಿತು. ಸೊ ಸ್ಟಾರ್ಟ್ ಮಾಡೋಣ. ಎಸ್, ಫಸ್ಟಿಗೆ ಕಡಾಯಿ ಗ್ಯಾಸ್ ಆನ್ ಮಾಡಲಾ? ಮಾಡಿ. ಆಯಿಲ್ ಹಾಕ್ಬೇಕಾ? ಇಲ್ಲ, ತುಪ್ಪ. ಓಕೆ. ಆಮೇಲೆ ಕಾಜು ಎಲ್ಲ ಹುರಿಬೇಕು. ಓಕೆ. ಸೊ ನೀವು ಹೇಳಿದ್ರಿ ನೀವು ನಿಮ್ಮ ಹಸ್ಬೆಂಡ್ಗೆ ಟ್ರಾನ್ಸ್ಫರಬಲ್ ಜಾಬ್ ಇತ್ತು ಅಂತ. ಎಷ್ಟೆಲ್ಲ ಪ್ಲೇಸಸ್ಗೆ ಹೋಗಿದ್ದೀರಿ? ಟ್ರಾನ್ಸ್ಫರಿಂದ ಬಾಂಬೆಯಿಂದ ಡೆಲ್ಲಿ, ಡೆಲ್ಲಿಯಿಂದ ಪುನಃ ನ್ಯೂ ಬಾಂಬೆಗೆ ಬಂದೆವು. ಆಮೇಲೆ ಕೊಯಮತ್ತೂರು, ಆಮೇಲೆ ಸುರತ್ಕಲ್, ಆಮೇಲೆ ಮಂಗಳೂರು. ಅದೇ ಊರು ಸುತ್ತಿದ್ದೇವೆ ತುಂಬ ಎಲ್ಲ. ಅಂಡಮಾನ್ ನಿಕೋಬಾರ್ ಹೋಗಿದ್ದೇವೆ, ನಾರ್ತ್ ಎಲ್ಲ ತಿರುಗಾಡಿದ್ದೇವೆ. ಓಕೆ. ಫಾರಿನ್ ಟೂರ್ ಮಾಡಿದ್ದೇವೆ, ಯುರೋಪ್ ಟೂರ್. ಓ ನೈಸ್. ಸೊ ಆಲ್ ಓವರ್ ಇಂಡಿಯಾ. ಮೊದಲು ನಮ್ಮ ದೇಶ ಸುತ್ತಬೇಕು, ಆಮೇಲೆ ವಿದೇಶ ಸುತ್ತಬೇಕು ಅಲ್ವಾ? ಲಾಸ್ಟಿಗೆ ವಿದೇಶ ಸುತ್ತಿದ್ದು. ಕರೆಕ್ಟ್. ರಿಟೈರ್ಮೆಂಟ್ ಟೈಮಲ್ಲಿ ಫಾರಿನ್ ಹೋಗಿ ಬಂದ, ಯುರೋಪ್ ಹೋಗಿ. ಮತ್ತೆಲ್ಲ ಅದು ಹೆಚ್ಚು ಕರ್ನಾಟಕದಲ್ಲಿ ಸುತ್ತಲಿಲ್ಲ. ರಿಟೈರ್ಮೆಂಟ್ ಆಯಿತು. ನನ್ನ ಹಸ್ಬೆಂಡ್ ಮ್ಯೂಸಿಕ್ ಕ್ಲಾಸಿಗೆಲ್ಲ ಸೇರಿದರು. ಓಹೋ, ಒಬ್ರೊಬ್ರದ್ದು ಒಂದೊಂದು ಹಾಬಿ. ನೀವು ಯೋಗ ಅಂದ್ರೆ ಹಸ್ಬೆಂಡಿಗೆ ಮ್ಯೂಸಿಕ್. ಯಾವುದು ಮ್ಯೂಸಿಕ್ ಅಲ್ಲಿ ಅಂದ್ರೆ ಕರ್ನಾಟಿಕ್ ಮ್ಯೂಸಿಕ್ ಏನು ಕಲಿತಾ ಇದ್ದಾರೆ? ಕ್ಲಾಸಿಕಲ್. ಕರ್ನಾಟಿಕ್ ಕ್ಲಾಸಿಕಲ್ ಕಲಿತಾ ಇದ್ದಾರೆ. ಓಕೆ. ಒಟ್ಟಿಗೆ ಫ್ರೈ ಆಗಬೇಕು. ಗ್ರೀನ್ ಚಿಲ್ಲಿ ಫ್ರೈ ಆಗುವಾಗ ಕೊಡಿ. ಒಂದು ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಒಟ್ಟಿಗೆ ಇದೆ. ಒಟ್ಟಿಗೆ ಇದೆ. ಸೊ ಇದು ನೀವು ಡೆಲ್ಲಿಯಲ್ಲಿ ಹೋದಾಗ ಕಲ್ತ್ಕೊಂಡಿದ್ದ ಅಥವಾ ಹೇಗೆ? ಅಂದರೆ ಮುಂಬೈಯಲ್ಲಿ ಎಲ್ಲ ಒಂಥರ ಅಲ್ಲಿದು ಬೇರೆನೆ, ಮಿಸಲ್ ಪಾವ್ ಇದೆಲ್ಲ ಜಾಸ್ತಿ. ಸೊ ನಿಮ್ಮದು ಫೇವ್ರೆಟ್ ಪ್ಲೇಸ್ ಆಗಿತ್ತು ಐ ಗೆಸ್ ಬಾಂಬೆ. ನಾವು ಬಾಂಬೆಲಿದ್ದದ್ದು ಅಲ್ವಾ? ಸೊ ಹೆಚ್ಚಾಗಿ ಇಷ್ಟೆಲ್ಲ ಊರು ಸುತ್ತಿದ್ಮೇಲೆ ಬೆಸ್ಟ್ ಪ್ಲೇಸ್ ನಿಮಗೆ ಅನಿಸಿದ್ದು ಬಾಂಬೆನಾ? ಬಾಂಬೆ ಅನ್ಕೊಂಡೆ. ಎಲ್ಲ ಒಳ್ಳೆ, ಅದು ಎಲ್ರಿಗೂ ಅದೇ ಇಷ್ಟ ಆಗಿರುತ್ತೆ. ಅದು ಡೆಲ್ಲಿ ಸಹ ಒಳ್ಳೇದುಂಟು, ಪರವಾಗಿಲ್ಲ. ಭಾರಿ ಪಾಶ್ ಏರಿಯಾ. ಬಟ್ ಅಲ್ಲಿದು ವೆದರ್ ತುಂಬಾ ವಿಪರೀತ ಎಲ್ಲವೂ ಕೂಡ. ನಮ್ಮ ರಿಲೇಟಿವ್ಸ್ ಇರಲಿಲ್ಲ ಅಲ್ಲಿ ಯಾರು ಸಹ. ರಿಲೇಟಿವ್ಸ್ ಯಾರು ಇರಲಿಲ್ಲ. ಮತ್ತೆ ಚಳಿ ಟೈಮಲ್ಲಿ ತುಂಬ ಚಳಿ, ಸೆಕೆ ಟೈಮಲ್ಲಿ ತುಂಬ ಸೆಕೆ. ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೆಕೆ ಉಂಟಲ್ಲ, ಚಳಿ ಆದರೂ ಕಂಟ್ರೋಲ್ ಮಾಡ್ಬೋದು, ಆದರೆ ಸೆಕೆ ಭಾರಿ. ಅದೇ ಹೇಳಿದೆ, ಎಲ್ಲವೂ ಕೂಡ ಎಕ್ಸ್ಟ್ರೀಮ್. ಸೊ ಎವ್ರಿ ವೆದರ್ ಅಂದರೆ ವಿಂಟರ್ ಆದರೆ ಅದು ಕೂಡ ತುಂಬ ಎಕ್ಸ್ಟ್ರೀಮ್, ಸಮ್ಮರ್ ಕೂಡ ಎಕ್ಸ್ಟ್ರೀಮ್. ಈಗ ಟೊಮೆಟೊ ಹಾಕಬೇಕು. ಇದು ಆ್ಯಕ್ಚುಲಿ ಇದರಲ್ಲೇ ಮಸಾಲಾನ ಇದು ಮತ್ತೆ ಗ್ರೈಂಡ್ ಮಾಡೋದಕ್ಕಿದೆ? ಗ್ರೈಂಡ್ ಉಂಟು, ಗ್ರೈಂಡ್ ಮಾಡಿ. ಅದಕ್ಕೆ ನೀವು ಹೋಲಾಗಿ ದೊಡ್ಡ ದೊಡ್ಡ ಪೀಸಸ್. ಹಾಗೆ 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 ಹೌದು. ಸೊ ನಿಮ್ಮ ಸೊಸೆ ಫಸ್ಟ್ ನಿಮಗೆ ಯಾವ ರೆಸಿಪಿ ಮಾಡಿ ಇಂಪ್ರೆಸ್ ಮಾಡಿದ್ರು? ಅವಳಿಗೆ ನಾನು ಇಲ್ಲಿ ಮಾಡಲಿಕ್ಕೆ ಏನು ಕೊಡಲಿಲ್ಲ, ನಾನೇ ಮಾಡ್ತಿದ್ದೆ. ಪಾಪ ಸಣ್ಣವಳಲ್ಲ, ಸಣ್ಣ ಪ್ರಾಯದವರಲ್ಲ, ಅವರ ಹತ್ರ ಯಾಕೆ ಮಾಡಿಸೋದು? ನಾನು ಅವಳ ಹತ್ರ ಮಾಡಿಸಲಿಲ್ಲ. ಅವಳು ಈಗ ಕಲಿತಾ ಇದ್ದಾಳೆ ಪಾಪ, ಎಲ್ಲ ಮಾಡ್ತಾಳೆ. ಈಗ ಭಾರಿ ಹುಷಾರಾಗಿದ್ದಾಳೆ. ಇದೆಲ್ಲ ಅಡಿಗೆ ಎಲ್ಲ ಯೂಟ್ಯೂಬಲ್ಲಿ ಮಾಡಿಕೊಂಡು ದಿನಕ್ಕೊಂದು ಅಡಿಗೆ ಮಾಡ್ತಾಳೆ. ಮಗನಿಗೆ ಎಲ್ಲ ಯಾವುದೆಲ್ಲ ಇಷ್ಟ ಉಂಟಾ ಅದೆಲ್ಲ ಮಾಡಿ ಹಾಕ್ತಾಳೆ. ಓಕೆ. ಪರೋಟ ಮಾಡಲಿಕ್ಕೆ, ಆಲೂ ಪರೋಟ ಮಾಡಲಿಕ್ಕೆ ಬರ್ತಿಲ್ಲ ಈಗ, ಅದು ಸಹ ಕಲಿತಿದ್ದಾಳೆ ಅಂತ. ಅವಳು ಸೊಸೆ ಅಂತ ಅಲ್ಲ, ನನಗೆ ಮಗಳಾಗಿದ್ದಾಳೆ ಈಗ. ಸೊ ಒಬ್ಬನೇ ಮಗನ? ಒಬ್ಬನೇ ಮಗ.
ಹಾಗಾಗಿ ಅವಳ ಮಗಳಾಗಿದ್ದಾಳೆ. ಅವನ ಮಗ ಇವಳ ಮಗಳು. ಇನ್ನೂ ಸಹ ಬೇಯಬೇಕಾ ಹೇಗೆ? ಆಯ್ತು, ಬೇಯ್ತಾ ಸಾಕು. ಈ ಕೊತ್ತಂಬರಿ ಸೊಪ್ಪು ಹಾಕೋದು ಲಾಸ್ಟಿಗೆ ಹಾಕಿ. ಇದು ಗರಂ ಮಸಾಲ ಹಾಕಿ ಸ್ವಲ್ಪ ಇದರೊಟ್ಟಿಗೆ. ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಗರಂ ಮಸಾಲ ನೋಡ್ಕೊಳ್ಳಿ ಎಷ್ಟು. ಹಾಂ, ಇನ್ನು ಸ್ವಲ್ಪ ಹಾಕಿ. ಇನ್ನೂ ಬೇಕಾ? ಅಷ್ಟೇ ಹಾಕಿ, ಅಷ್ಟೇ. ಗೊತ್ತಿರ ನನಗೆ ಇದು ಹೇಗೆ ಅಂತ. ಸಾಕು ಸಾಕು ಸಾಕು. ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದು ನೀವೇ ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿದ ಹಾಗೆ ರೀತಿ ಇರುತ್ತೆ. ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ಸೊ ಇದರ ಶೋರೂಮ್ ಆ್ಯಕ್ಚುಲಿ ನೀವು ಹೋಗಬೇಕು ಅಂದರೆ ಚಿಲ್ಮಿಯಲ್ಲಿದೆ. ಸೊ ಇಲ್ಲಿದ್ರೆ ಬೇರೆ ಸ್ಟೋರ್ಸಲ್ಲೂ ಕೂಡ ಇದು ಅವೈಲಬಲ್ ಆಗಿದೆ. ಸೊ ಅಲ್ಲಿ ಇಲ್ಲಿ ಹುಡ್ಕೋ ಬದಲು ಡೈರೆಕ್ಟ್ ಅವರ ಶೋರೂಮ್ಗೆ ಹೋಗಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ರೆಡಿ ಟು ಈಟ್ ಪೇಸ್ಟ್ ಇದೆ. ಹಾಂ, ಚಿಲ್ಮಿಯಲ್ಲಿ. ಸೊ ಎಲ್ಲ ವೆರೈಟಿ ನಮ್ಮ ಮ್ಯಾಂಗ್ಳೂರಿಯನ್ ರೆಸಿಪೀಸು ಯಾವುದೆಲ್ಲ ನಿಮಗೆ ಪೌಡರ್ಸ್ ಬೇಕು, ಪೇಸ್ಟ್ ಬೇಕು, ಅಲ್ಲಿ ಅವೈಲಬಲ್ ಆಗಿದೆ. ಬಂದ್ ಮಾಡಿದೆ. ಇನ್ನು ಇದು ಕೂಲ್ ಆಗಬೇಕು. ಮತ್ತು ಅದಕ್ಕೆ ಗ್ರೈಂಡ್ ಮಾಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಗ್ರೈಂಡ್ ಮಾಡಬೇಕು. ಮತ್ತು ಅದು ಹಾಕೋದು, ಸೋಲೆ ಹಾಕೋದು. ಆಯ್ತು, ಅಷ್ಟೇ. ಕೆಲಸ ಏನಿದೆ ಇಲ್ಲಿ. ಸೊ ಹಾಗೆ ಸ್ವಲ್ಪ ಸ್ವಲ್ಪ ಕೈ ಆಡಿಸ್ತಾ ಇರುವಾಗ ತನ್ನಷ್ಟಕ್ಕೆ ತಣ್ಣಗಾಗ್ತದೆ. ಈಗಾಗಲೇ ಅಲ್ಲಿಗೆ ತಣ್ಣಗಾಯಿತು ಅನ್ಸುತ್ತಲ್ಲ. ಗ್ರೈಂಡ್ ಮಾಡೋದು ಇನ್ನು? ಹಾಂ, ಗ್ರೈಂಡ್ ಮಾಡಿ. ಓಕೆ, ತಗೊಳ್ಳಿ, ಹಾಕಿ. ಅದಕ್ಕೆ ಮತ್ತೆ ಗ್ರೈಂಡ್ ಮಾಡಿ ಹಾಕಿದ್ದೇವೆ. ನೀರು ಹಾಕ್ಬೇಕಾ? ನೀರು ಹಾಕಬೇಕು, ಸ್ವಲ್ಪ ನೀರು. ಸಾಕಲ್ಲ? ಅದೇ ಕಡೆಯಲ್ಲಿ ಹಾಕೊಳ್ಳೋದಾ? ಅದೇ ಕಡೆಯಲ್ಲಿ ಹಾಕೊಂಡು ನೀರು ಹಾಕಿ ಸ್ವಲ್ಪ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಹಾಕಿದ್ರಿಂದ ಕಲರ್ ಕೂಡ ಚೇಂಜ್ ಆಯಿತು. ಸಾಕು. ಇದು ಬೇಯಿಸಿದ ಕಾಬೂಲ್ ಕಡಲೆ? ಹೌದು, ಬೇಯಿಸಿದ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ನೀರು ಉಂಟಲ್ಲ. ಹಾಂ, ಸೊ ಅಂದರೆ ಆ ಕಡಲೆದು ಕಲರ್ ಚೇಂಜ್ ಆಗುತ್ತೆ, ಅದು ಹೀರ್ಕೊಳ್ಳುತ್ತೆ. ಹೌದು. ಓಕೆ. ಸೊ ಅದಕ್ಕೆ ಅದು ಬೇಯಿಸುವಾಗ ಉಪ್ಪೇನಾದರೂ ಹಾಕಿದ್ರೆ ಉಪ್ಪಾಗಿ ಬೇಯಿಸಬೇಕು. ಅದು ನೆನೆಸಿಡುವಾಗ ಸಹ ಸೋಡಾ ಪುಡಿ, ಕುಕ್ಕಿಂಗ್ ಸೋಡಾ ಉಂಟಲ್ಲ, ಅದು ಹಾಕಿ ನೆನೆಸಿಡಬೇಕು. ಅದು ಒಳ್ಳೆ ಬೇಯ್ತದೆ, ಒಳ್ಳೆ ಸಾಫ್ಟ್ ಆಗ್ತದೆ. ಓಹೋ. ಕುಕ್ಕಿಂಗ್ ಹಾಕಿ, ಕುಕ್ಕಿಂಗ್ ಸೋಡಾ ಹಾಕಿ ನೆನೆಸಿಟ್ರೆ ಅದು ಒಳ್ಳೆ ಬೇಗ ಬೇಯ್ತದೆ, ಸಾಫ್ಟ್ ಆಗ್ತದೆ. ಹಾಂ, ಇದರ ಗಟ್ಟಿ ಗಟ್ಟಿ ಇರ್ತದಲ್ಲ, ಮತ್ತೆ ಉಪ್ಪು ಹಾಕಿ ಬೇಯಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಆ್ಯಕ್ಚುಲಿ ಅದು ಒಂದು ಒಳ್ಳೆ ಟಿಪ್. ಅಂದರೆ ಅಡುಗೆ ಸೋಡಾ ಹಾಕಿ ಮಾಡೋದು. ಹೌದು. ಸೊ ಒಂದು ಅರ್ಧ ಚಮಚದಷ್ಟು ಸಾಕಾಗುತ್ತಾ? ಎಂತ ಅಡುಗೆ ಸೋಡಾ ಸಾಕಾಗ್ತದೆ. ಸ್ವಲ್ಪ ಹಾಕಿದ್ರೆ ಸಾಕು. ಅದು ಹಾಕಿದ್ದೇವೆ ಅಂತ ಹೇಳಲಿಕ್ಕೆ ಅಷ್ಟೇ. ಕಡಿಮೆ ಅಂತ. ಸೊ ಬೇಯಿಸಿ ಎಲ್ಲ ರೆಡಿ ಇದ್ರೆ ಬೇಗ 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 ಆಗೋಗುತ್ತೆ ಎಲ್ಲ. ಸೊ ಇದೊಂದು ಕುದಿ ಬಂದ್ರೆ ಆಯ್ತಾ? ಫಿನಿಶ್ ಆಯ್ತು, ಡನ್, ಸೂಪರ್. ಸೊ ಕುದಿ ಬಂತಲ್ಲ, ಆಯ್ತು, ಫಿನಿಶ್. ಎಸ್ ಮಾಡ, ಆಫ್ ಮಾಡ. ಒಳ್ಳೆ ಘಮ ಅಂತೂ ಬರ್ತಾ ಇದೆ, ಸೂಪರ್.
ಚೆನ್ನ ಮಸಾಲ ಪೂರಿಯೊಂದಿಗೆ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಪಿಟ್ಪುಟಾಣಿಯಾಗಿ ಪೂರಿ ಕೂಡ ರೆಡಿ ಮಾಡಿ ತಂದಿದ್ದೀರಿ. ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಸೊ ಬಿಸಿಯಾದಂತಹ ಚೋಲೆ ಮಸಾಲ ವಿತ್ ಪೂರಿ. ಸೊ ಬೈ 1 get 1 ಫ್ರೀ ಅಂತ ಹೇಳಿದಾಗೆ ಸೂಪರ್ ಆಗಿರುತ್ತೆ. ಒಳ್ಳೆ ಕಾಂಬಿನೇಷನ್. ಇದನ್ನು ರೋಟಿ ಪರಾಠ ಜೊತೆಗೂ ಕೂಡ ಟೇಸ್ಟ್ ನೋಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬರ್ತಾ ಇದೆ. ಸೊ ಟೈಮ್ ಹೆಚ್ಚು ತಗೊಳ್ಬೇಡಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚನಾ ಮಸಾಲ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದು ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಗರಂ ಮಸಾಲ ಪುಡಿ ಹಾಕಿ 1-2 ನಿಮಿಷ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು, ಬೇಯಿಸಿದ ಕಾಬೂಲ್ ಕಡಲೆ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರವಾದ ಚನಾ ಮಸಾಲ ಪೂರಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಬಿಸಿ ಆದಂಥ ಒಂದಂತೂ ಅದು ಆಗಲೇ ಸ್ವಲ್ಪ ತಣ್ಣಗಾಗಿದೆ, ಲ್ಯೂಕ್ ವಾಮ್ ಬಂದಿದೆ. ಸೊ ಯಾವುದು ಫಸ್ಟ್ ಟೇಸ್ಟ್ ನೋಡೋಣ. ಸಿಹಿ ಆದಮೇಲೆ ಇದಾದಮೇಲೆ ಸಿಹಿಯಾ? ಫಸ್ಟ್ ಸಿಹಿ. ಓಕೆ, ಫಸ್ಟ್ ವಿಲ್ ಟೇಸ್ಟ್ ಸಿಹಿ ಪಾಯಸ. ತಗೊಳ್ಳಿ ಮೇಡಮ್. ವಾರವಾ ಲೈಟ್ ಸ್ವೀಟ್ ಟೇಸ್ಟ್ ನೋಡ್ತಾ ಇರುವಾಗ ಕ್ರೀಮಿ ಟೆಕ್ಸ್ಚರ್ ಬಂದು ಒಳ್ಳೆ ಇದು ಚಿಲ್ಡಾಗಿ ನೀವು ಕೊಟ್ಟರೆ ಒಳ್ಳೆ ಐಸ್ ಕ್ರೀಮ್ ತಿಂದಾಗಿದೆ. ಹೌದು, ತುಂಬ ಚೆನ್ನಾಗಿದೆ. ಲೈಟ್ ಸ್ವೀಟ್, ಕಂಡೆನ್ಸ್ ಮಿಲ್ಕ್ ಹಾಕಿದ ಏನೋ ಅಂತ ಅಂದ್ಕೊಳ್ಬೇಕು. ಸಿಂಪಲಾಗಿ ಮಾಡಿದ್ದೀರಿ, ಬಟ್ ಒಳ್ಳೆ ಟೇಸ್ಟ್ ಇದೆ. ತಗೊಳ್ಳಿ. ಸ್ವಲ್ಪ ಬೇಕು, ಸಾಕಾಗ್ತದೆ ರವೆ ಇದಕ್ಕೆ. ಅದೇ 1-2 ಸ್ಪೂನ್ ಹಾಕಿದ್ದು, ಬಟ್ ಇಷ್ಟ ಆಗುತ್ತೆ ಅಲ್ಲ. ಸೂಪರ್. ಸೊ ಇದು ಟೇಸ್ಟ್ ನೋಡೋಣ. ತಗೊಳ್ಳಿ. ನೀವು ನೋಡಿ. ನೀವು ಟೇಸ್ಟ್ ನೋಡಲ್ವಾ? ಓಕೆ. ಸೊ ನೀವು ಅದಕ್ಕೆ ನೀವು ಈ ಥರ, ನಾವು ಈ ಥರ. ವಾ, ಸೂಪರ್. ನಿಮ್ಮ ಮಗ ಅದಕ್ಕೆ ತುಂಬ ಅದನ್ನು ಲೈಕ್ ಮಾಡಿ ತಿನ್ನೋದು. ತುಂಬ ಟೇಸ್ಟಿ ಆಗಿದೆ. ಟ್ಯಾಂಗಿ ಟೇಸ್ಟ್ ಆ್ಯಂಡ್ ಚೋಲೆ ನೀವು ಹೇಳಿದ್ರಿ. ಸೊ ಇದಕ್ಕೂ ಕೂಡ ಇದು ಹಾಕಿದ್ದೀರಾ? ಹೌದೌದು, ನೋಡಿ ತಿಂದು ನೋಡಿ ಎಷ್ಟು ಸಾಫ್ಟ್ ನೋಡಿ. ಅಲ್ಲ, ಎಷ್ಟು ವಿಸಿಲ್ ಬರ್ಸಿದ್ದೀರಿ? 3. 3 ಇಷ್ಟು ಚೆನ್ನಾಗಿ ಬಂದಿರುತ್ತೆ. ವಾರ 2 ಸಾಕಾಗ್ತದೆ, ಆದರೆ ಕೆಲವೊಮ್ಮೆ 3 ಮಾಡ್ತೀನಿ. ಸೂಪರ್. ಒಳ್ಳೆ ಕರೆಕ್ಟಾಗಿ ತುಂಬ ಸಾಫ್ಟ್, ಬಾಯಲ್ಲಿ ಹಾಕಿದ ಕೂಡಲೇ ಮೆಲ್ಟ್ ಆಗುತ್ತೆ. ವಾರ ಇಲ್ದಿದ್ರೆ ಅದು ತುಂಬ ಇದು ವಿಸಿಲ್ ಬೇಕಾಗುತ್ತೆ ಬೇಯೋದಕ್ಕೆ. ಹೌದು, ಮತ್ತು ಅದು ಅಷ್ಟು ಸಾಫ್ಟ್ ಇರೋದಿಲ್ಲ ಹಾಕಿದ್ರೆ, ಸೋಡಾ ಹಾಕಿದ್ರೆ. ಸೊ ನಾನು ಖಂಡಿತವಾಗ್ಲೂ ಆ ಟ್ರಿಕ್ ಯೂಸ್ ಮಾಡ್ತೀನಿ ಇನ್ಮೇಲೆ. ಒಳ್ಳೆ ಟಿಪ್ ಆ್ಯಕ್ಚುಲಿ. ತುಂಬ ಇಷ್ಟ ಆಯಿತು ಮೇಡಮ್. 2 ರೆಸಿಪಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ತುಂಬ ಖುಷಿ ಆಯಿತು. ಫಸ್ಟ್ ನರ್ವಸ್ ಆಗಿದ್ದೆ ನಾನು, ಗೊತ್ತಿಲ್ಲ ಹೇಗೆ ಅಂತ. ತುಂಬ ಖುಷಿ ಆಯ್ತು ಇವತ್ತು. ನಮ್ಮ ಮನೆಯಲ್ಲಿ ಅಡುಗೆ ಮಾಡಿದಾಗ ಆಯಿತು. ಸೂಪರ್. ಹಾಗಾದರೆ ನೆಕ್ಸ್ಟ್ ಟೈಮ್ ಯಾವ ನಿಮ್ಮ ಸೊಸೆದು ಫೇವ್ರೇಟ್ ರೆಸಿಪಿ ಮಾಡಿ? ಹೌದು, ನಾನು ಹೇಳಿದ್ದೇನೆ ಅವಳಿಗೆ. ಓಕೆ, ನೀನು ಬರಬೇಕು ಒಂದು ದಿವಸ, ನಾವು ಇಬ್ಬರು ಅಡುಗೆ ಮಾಡೋ. 1 ಗಂಟೆ ನಾನು ಮಾಡ್ತೇನೆ, 1 ಗಂಟೆ ನೀನು ಅಡುಗೆ ಮಾಡೋ. ಖುಷಿಯಾಗಿದೆ, ಅವಳು ಒಳ್ಳೆ ಮಾಡ್ತಾಳೆ, ನಮ್ಗಿಂತ ಒಳ್ಳೆ ಅಡುಗೆ ಮಾಡ್ತಾಳೆ ಅವಳು. ವೆರಿ ನೈಸ್. ಇಂಥ ಅತ್ತೆ ಇರಬೇಕಪ್ಪ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಬಿಸಿಯಾದಂತಹ ಚೋಲೆ ಆ್ಯಂಡ್ ಈ ಕಡೆ ಪಾಯಸ, ಮಧ್ಯಾಹ್ನದ ಊಟ ಅಂತೂ ಸೂಪರ್. ಸೊ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು.
ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.